ದಕ್ಷಿಣ ಕನ್ನಡ ಜಿಲ್ಲೆದ ಮಟ್ಟಗ ಈ ಸರ್ತಿ ಬಿಜೆಪಿಗೆ ಒಂದು ಸ್ಥಾನ ಹಿನ್ನಡೆಯಾತಂದು. ಕರಿ ಸರ್ತಿ ಎನ್ಮೆಟ್ 7 ಸ್ಥಾನ ಗೆಂದುನ ಮೂಲಕ ತನ್ನ ಆಧಿಪತ್ಯನ ಮೆರೆದಿತ್ತಿನ ಬಿಜೆಪಿ ಸ್ವಯಂಕೃತ ಅಪರಾಧಡು ತನ್ನ ಬಿರೆಲ್ನು ತಾನೇ ಚುಚ್ಚೊಂದಿಲಕ ಪುತ್ತೂರು ಕ್ಷೇತ್ರನ ಕಳೆಯೊಂದುಂಡು. ಬಿಜೆಪಿದ ಅಭ್ಯರ್ಥಿ ಆಯ್ಕೆದ ತಪ್ಪು ನಿರ್ಧಾರ ಕಾರ್ಯಕರ್ತೆರ್ನ ಪಾತೆರದ ಅವಗಣನೆ ಇಂದು ಪುತ್ತೂರು ಕ್ಷೇತ್ರನ ಕಳೆಯೊನರೆ ಮಲ್ಲ ಕಾರಣ. ಅಂಚನೆ ರಾಜ್ಯ ನಾಯಕರನ ಕೆಲವೊಂಜಿ ನಿರ್ಧಾರಲ ಬಿಜೆಪಿಗೆ ಮಲ್ಲ ಪೆಟ್ಟು ಕೊರಂಡು ಪನ್ಪಿನವುಲ ಆತೆ ಸತ್ಯ. ಕುಡ್ಲ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಲ್ಲ ಪೈಪೋಟಿ ಉಂಡು ಪನ್ಪಿನ ಪಾತೆರಲ ಕೇನುಂದಿತ್ತು. ಆಂಡ ಹಾಲಿ ಬಿಜೆಪಿ ಶಾಸಕರು ವೇದವ್ಯಾಸ್ ಕಾಮತ್ ಅನಾಯಾಸ ಆದ ಮೂಲು 23,000 ವರ್ಮನುತ್ತ ಆಸ್ಪತ್ರೆಡ್ ಮತದ ಅಂತರಡ್ ಗೆಂದಿರು. ತನ್ನನ್ನು ಸತತವಾದ 2ನೇ ಸರ್ತಿಗೂ ಜನ ಗೆಂದಾದಿರು. ಅಕ್ಲೆಗೂ ತನ್ನ ಸೋಲ್ಮೇಲು ರಾಜ್ಯದ ತಂಕ್ಲಿನ ಪಕ್ಷ ಅಧಿಕಾರನ ಕಳೆಯೊಂದುಂಡು. ಕಾಂಗ್ರೆಸ್ ಪಕ್ಷ ಜನೊಕ್ಲೆಗೂ ಮಲ್ಲ ಗ್ಯಾರಂಟಿಲೇನು ಕೊಡ್ತುಂಡು. ಇಂದಿನ ಎಂಚ ಒರಿಪಾವಿರ ಪನ್ಪಿನನ್ನು ದುಂಬುದ ದಿನೊಕ್ಲೆಡು ತೂವಡಾತನ ಪಡೆದು ವೇದವ್ಯಾಸ್ ಕಾಮತ್ ತೆರಿಪಾಯಿರು. ಅಭೂತಪೂರ್ವವಾಗಿ 25,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಮಂಗಳೂರು ನಗರ ದಕ್ಷಿಣದಲ್ಲಿ ನನ್ನನ್ನು ಗೆಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಪ್ರಪ್ರಥಮವಾಗಿ ರಾಷ್ಟ್ರೀಯ ನಾಯಕರುಗಳಿಗೆ, ರಾಜ್ಯದ ನಾಯಕರುಗಳಿಗೆ, ಜಿಲ್ಲೆಯ ನಾಯಕರುಗಳಿಗೆ ಮತ್ತು ಮತದಾರ ಬಂಧುಗಳಿಗೆ ನನ್ನ ಕೈ ಜೋಡಿಸಿ ಶಿರವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದು ಮಾತ್ರವಲ್ಲ, ಕಳೆದ 25 ದಿವಸಗಳ ಕಾಲ ಕಾರ್ಯಕರ್ತರು ಹಗಲು ರಾತ್ರಿ ಅನ್ನದೆ ಆ ಬೆವರನ್ನು ವಿಶೇಷವಾಗಿ ಆ ರಕ್ತದಾಗಿ ಸುರಿದು ಅವರು ಗೆಲ್ಲಿಸಿಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಆ ದೇವದುರ್ಲಭ ಕಾರ್ಯಕರ್ತರಿಗೆ ಕೂಡ ನಾನು ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತೇನೆ. ಭಾರತೀಯ ಜನತಾ ಪಾರ್ಟಿಯ ನನ್ನ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಮುಂದಿನ 5 ವರ್ಷಗಳಲ್ಲಿ ಮಂಗಳೂರು ನಗರ ದಕ್ಷಿಣದಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಹಾಗಾಗಿ ಎಲ್ಲೋ ಒಂದು ಕಡೆಗಳಲ್ಲಿ ಈ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಪ್ರಚಂಡವಾದ ಬಹುಮತಗಳು ಸಿಕ್ಕಿದೆ. ಅವರೆಲ್ಲರ ವಿಶೇಷವಾದಂಥ ಏನು ಆಡಳಿತದ ವಿಚಾರಗಳಿಗೆ ಭಾಳ ದೊಡ್ಡ ರೀತಿಯ ಸಹಕಾರಗಳು ಬೇಕು. ಆಡಳಿತದ ವ್ಯವಸ್ಥೆಗಳಲ್ಲಿ ಈ ಸಹಕಾರಗಳನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಮಂಗಳೂರು ದಕ್ಷಿಣ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮಾದರಿ ನಗರವನ್ನಾಗಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ರಾಜ್ಯದಲ್ಲಿ ಎಲ್ಲವೂ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಸ್ಪಷ್ಟವಾದ ಬಹುಮತವನ್ನು ಕೊಟ್ಟಿದೆ. ಎಲ್ಲೋ ಒಂದು ಕಡೆಗಳಲ್ಲಿ 40% ಸರ್ಕಾರ ಅಂತ ಹೇಳುವಂಥದ್ದು ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಒಂದು ಸುಳ್ಳನ್ನು 1000 ಸಲ ಹೇಳಿ ಜನರು ನಂಬುವಂಥ ವಿಚಾರಗಳನ್ನು ಕಾಂಗ್ರೆಸ್ ಮಾಡಿದರು. ಹಾಗಾಗಿ ಅದನ್ನು ನಂಬಿಕೊಂಡು ಜನರು ಮತವನ್ನು ಕೊಟ್ಟಿರ್ಬೋದು, ಅಥವಾ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳುವಂಥ 5 ಏನೋ ವಾಗ್ದಾನವನ್ನು ಮಾಡಿದ್ದಾರೆ. ಅದನ್ನು ನೋಡಿ ಕಾಂಗ್ರೆಸ್ಸಿಗೆ ಜನರು ಸ್ಪಷ್ಟವಾದ ಮತವನ್ನು ಕೊಟ್ಟಿರ್ಬೋದು. ಆದರೆ 100ಕ್ಕೆ 100 ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಇದನ್ನು ಕೊಡ್ತಾರೆ, ಹೇಗೆ ಕೊಡ್ತಾರೆ ಅಂತ ಹೇಳುವಂಥದ್ದು ಕಾದು ನೋಡಬೇಕಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇದನ್ನು ಕೊಡಲು ಕಷ್ಟವಾಗುವುದಂತೂ 100ಕ್ಕೆ 100 ಅಸಾಧ್ಯ. ಕಷ್ಟ ಆಗಲಿಕ್ಕೆ ಕೊಡಲಿಕ್ಕೆ ಸುಲಭ ಇಲ್ಲ. ಆದರೆ ಇದನ್ನೆಲ್ಲವನ್ನು ಕಂಡಾಗ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕೂಡ ಇದನ್ನು ಕೊಡಲಾಗದಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದನ್ನು ಕೂಡ ನಾವೆಲ್ಲರೂ ಕಾಣಲಿಕ್ಕಿದ್ದೇವೆ ಅಂತೇಳುವಂಥದ್ದನ್ನು ಹೇಳ್ತಾ, ಭಾರತೀಯ ಜನತಾ ಪಾರ್ಟಿಗೆ ನನಗೆ ಇಷ್ಟೊಂದು ದೊಡ್ಡ ಬಹುಮತವನ್ನು ನನಗೆ ಕೊಟ್ಟು ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದಂಥ ಎಲ್ಲ ದೇವದುರ್ಲಭ ಕಾರ್ಯಕರ್ತರಿಗೆ ಮತ್ತು ಮತದಾರ ಬಂಧುಗಳಿಗೆ, ನಾಯಕರುಗಳಿಗೆ ಕೈ ಜೋಡಿಸಿರವಾಗಿ ವಂದನೆಗಳನ್ನು ಹೇಳ್ತಾ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಸತತ 2ನೇ ಸರ್ತಿಗೆ ಗೆಂದದು ದಾಖಲೆ ನಿರ್ಮಿಸಾಯಿನ ರಾಜೇಶ್ ನಾಯಕರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ 2ನೇ ಸರ್ತಿಗೆ ಗೆಂದಿನವು ಬಾರಿ ಕಡಿಮೆ. ಆಂಡ ಮತದಾರ ಬಂಧುಲು ತನ್ನನ್ನು ಗೆಂದಾದರು ಮಾತ್ರೆಗ್ಲ ಸೊಲ್ಮೇಲು ಪಂಡ ತೆರಿಪಾಯರು. ಜನ ಸಪೋರ್ಟ್ ಮಾಡಿದರು, ಅದರಿಂದ ಇನ್ನೊಮ್ಮೆ ಗೆಲುವಾಯಿತು. ಫಸ್ಟ್ ಟೈಮ್ ನಾವು ಒಂದು ಕ್ಯಾಂಡಿಡೇಟ್ ಸೆಕೆಂಡ್ ಟೈಮ್ ರಿಪೀಟ್ ಆಗೋದು ಬಿಜೆಪಿದು ಅದು ಏನಿ ಪೊಸಿಷನ್ ಅಂದರೆ ಲೀಡರ್ ಫಸ್ಟ್ ಟೈಮ್ ನಾವು ರಿಪೀಟ್ ಆಗಿ ಗೆಲ್ಲೋದು. ಅದರಿಂದ ಜನರ ಸಹಕಾರದಿಂದ ಸಪೋರ್ಟಿಂದ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಮುಂದಿನ ಆ್ಯಸ್ ಯೂಶುವಲ್ ಜನರ ಕೆಲಸ ಮಾಡೋದಷ್ಟೇ. ಅವಕಾಶ ಕೊಟ್ಟರು ಜನ ಇನ್ನೊಮ್ಮೆ ಕೆಲಸ ಮಾಡಲಿಕ್ಕೆ ಕೆಲಸ ಮಾಡ್ತೇವೆ ಅಷ್ಟೇ. ಓದ್ತಿದೆ ಇಲ್ಲಿ ಭಾಳಷ್ಟು ಆಮಿಷಗಳು ನಮಗೂ ಸ್ವಲ್ಪ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದು ಆಗ್ಬೋದು ಅಂತ. ಈ ಕಾರ್ಡ್ ಗಿಡೆಲ್ಲ ಸ್ವಲ್ಪ ಜನ ಈ ಫ್ರೀ ಸಿಗ್ತದೆ ಅಂತ ಕೂಡಲೇ ಸ್ವಲ್ಪ ಅದಕ್ಕೆ ಮರಳಾಗ್ತಾರೆ ಅಂತ ಗೊತ್ತಿತ್ತು. ಆದರೆ ಈ ಮಟ್ಟದಲ್ಲಿ ಮೇಲೆ ಮರಳಾಗ್ತಾರೆ ಅಂತ ಗೊತ್ತಿರಲಿಲ್ಲ. ಭಯ ಇರಲಿಲ್ಲ. ನಮ್ಮ ಕ್ಷೇತ್ರದ ಜನ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಎಲ್ಲರೂ ಬುದ್ಧಿವಂತರು, ಅಷ್ಟು ಸುಲಭವಾಗಿ ಎಲ್ಲದನ್ನು ನಂಬುವುದಿಲ್ಲ. ಅದರಿಂದ ಖಂಡಿತವಾಗ್ಲೂ ಯೋಗಿಜಿ ಬಂದಿದ್ರು, ಮೋದಿಜಿ ಬಂದಿದ್ರು, ಅಂತ ಲೀಡರ್ಗಳು ಬರುವಾಗ ಒಂದು ತರ ಪ್ಲಸ್ ಆಗೇ ಆಗ್ತದೆ, ಅದರಲ್ಲಿ ಯಾವ ಸಂಶಯನಿಲ್ಲ. ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಡ್ಲ ಈ ಸರ್ತಿ ಮಲ್ಲ ಪೈಪೋಟಿ ಜಟಾಪಟಿದ ಸ್ಪರ್ಧೆ ಪಂಪಿನ ಪಾತ್ರಲು ಕೇನೊಂದೇ ಇತ್ತಂಡ. ಆಂಡ ಹಾಲಿ ಶಾಸಕರು ಹರೀಶ್ ಪೂಂಜಾ
18,214 ಮತದ ಅಂತರಡು ಗೆಂದುನ ಮೂಲಕ ತನ್ನ ಜನಪ್ರಿಯತೆಯನ್ನು ಕಾತೊಂದಿರು. ತನ್ನನ್ನು ಗೆಂದಾಯಿನ ಮತದಾರ ಬಂಧುಲೆಗೂ ಕ್ಷೇತ್ರದ ಜನತೆಗೂ ಪಕ್ಷ ಪ್ರಮುಖರಿಗೂ ಸೋಲ್ಮೇಲು ಪಣದು ಹರೀಶ್ ಪೂಂಜ ತೆರಿಪಾದರು. ಮೋಸ ಮತ್ತು ವಂಚನೆಯಿಂದ ಮತದಾರರ ಮತವನ್ನು ಪಡೆಯುವ ಸಲುವಾಗಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಷಡ್ಯಂತ್ರ ಎನ್ನುವಂಥದ್ದು ಜನರಿಗೆ ಇನ್ನೊಂದು ವರ್ಷದಲ್ಲಿ ಅನುಭವಕ್ಕೆ ಬರ್ತದೆ. ಮತ್ತೆ ಈ ಕಾಂಗ್ರೆಸ್ಸನ್ನು ಎಲ್ಲಿಯೂ ನಂಬದ ಪರಿಸ್ಥಿತಿಗೆ ತಂದಿಡತಕ್ಕಂಥ ಕೆಲಸ ಕಾಂಗ್ರೆಸ್ನವರೇ ಮಾಡಿದ್ದಾರೆ. ಕಾಂಗ್ರೆಸ್ನವರು ಬಜರಂಗ ದಳದ ಬ್ಯಾನ್ ಬಿಡಿ ಬಜರಂಗ ದಳವನ್ನು ಮುಟ್ಟಿದರೆ ಈ ರಾಜ್ಯದಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದನ್ನು ಅವರು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ನಾನೊಬ್ಬ ಹಿಂದೂ ಆಗಿ ನಾನೊಬ್ಬ ಬಜರಂಗ ದಳದ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥ ಒಬ್ಬ ಶಾಸಕನಾಗಿ ಯಾವುದೇ ಕಾರಣಕ್ಕೂ ಈ ರಾಜ್ಯದ ಹಿಂದೂ ಸಮಾಜ, ಈ ರಾಜ್ಯದ ಸಂಘಟನೆಗಳು, BJP ಯಾವತ್ತೂ ಬಜರಂಗ ದಳದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾದರೆ ನಾವು ಈ ರಾಜ್ಯದಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಖಂಡಿತ ಅದರ ನೇತೃತ್ವವನ್ನು ವಹಿಸ್ತೇವೆ. ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕಿಯರು ಉಮಾನಾಥ್ ಕೋಟ್ಯಾನ್ ತನ್ನ ಸಮೀಪದ ಸ್ಪರ್ಧಿ ಮಿಥುನ್ ರೈ ವಿರುದ್ಧ 22,458 ಮತದ ಅಂತರಡು ಗೆದ್ದಿರು. ಮಿಥುನ್ ರೈ ಬಾರಿ ಸ್ಪರ್ಧೆ ಒಡ್ವೇರ್ ಪನ್ಪಿನ ನಿರೀಕ್ಷೆ ಮೂಲು ಸುಳ್ಳಾತಡು. ಬಿಜೆಪಿದ ಪ್ರಬಲ ಪಾರಮ್ಯದ ಸುಳ್ಯ ಕ್ಷೇತ್ರಡು ಬಿಜೆಪಿ ಅಭ್ಯರ್ಥಿ ಭಾಗೀರಥಿ ಮುರುಳ್ಯ 30,874 ಓಟದ ಮಲ್ಲ ಅಂತರಡು ಗೆದ್ದಿರು. ಕುಡ್ಲ ಉತ್ತರ ಕ್ಷೇತ್ರಡು ಬಿಜೆಪಿ ಅಭ್ಯರ್ಥಿ ಭರತ್ ರಾಜ್ ಶೆಟ್ಟಿ ತನ್ನ ಕೈತಲ್ದ ಕಾಂಗ್ರೆಸ್ ಸ್ಪರ್ಧಿ ಇನಾಯತ್ ಆಲಿ ಎದುರುಡು 32,122 ಮತದ ಅಂತರಡು ಗೆದ್ದಿರು. ಮೂಲು ಕಾಂಗ್ರೆಸ್ಗೆ ಬಂಡಾಯ ಆದ JDS ಇರುದು ಸ್ಪರ್ಧಿ ಸಾಯಿನ ಮೊಯ್ದೀನ್ ಬಾಬಾ 5,255 ಓಟುಗೂ ತೃಪ್ತಿ ಪಡೆಯುಡಾತಂಡು. ಒಟ್ಟಾರೆಯಾದ ದಕ್ಷಿಣ ಕನ್ನಡದ ಎನ್ಮ ಸ್ಥಾನಲಿಡು ಆದಿ ಸ್ಥಾನಗೂ ಬಿಜೆಪಿ ತೃಪ್ತಿ ಪಡೆಂಡು. 2 ಸ್ಥಾನ ಪಡೆಪಿನ ಮೂಲಕ ಕಾಂಗ್ರೆಸ್ 1 ಸ್ಥಾನ ಹೆಚ್ಚಿಗೆ ಪಡೆಯಲಕ ಆತಂಡು.